ಶ್ರೀ ವಿಶ್ವನಾಥ ಕ್ಷೇತ್ರ ಕಟಪಾಡಿ ಈ ಕ್ಷೇತ್ರದಲ್ಲಿ ವರ್ಷಂಪ್ರತಿ ಜರುಗುವ ಭಜನಾ ಸಪ್ತಾಹದ ಅಂಗವಾಗಿ 85ನೇ ವಾರ್ಷಿಕ ಏಕಾಹ ಭಜನೆಯು ಇಂದು ಮತ್ತು ನಾಳೆ ನಡೆಯುತ್ತಿದೆ. ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಅವಭೃತ ಸ್ನಾನ ಮತ್ತು ಪೂರ್ವಾಹ್ನ ಗಂಟೆ 9ರವರೆಗೆ ಸಪ್ತಜಾಮ ಪೂಜೆ ಹಾಗೂ ಮಹಾಪೂಜೆ, ಕಲಶ ವಿಸರ್ಜನೆ ಮತ್ತು ಪ್ರಸಾದ ವಿತರಣೆಯೊಂದಿಗೆ ಮಂಗಳೋತ್ಸವದೊಂದಿಗೆ ಕೊನೆಗೊಳ್ಳುತ್ತದೆ. ದೇವರಿಗೆ ಕಟಪಾಡಿಯ ಮತ್ತು ಸುವರ್ಣರವರ ಮಗಳು ವನಿತಾರವರು ಬೆಳ್ಳಿ ಕವಚವನ್ನು ಸಮರ್ಪಿಸಿದರು. ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರಕ್ಕೆ ದಾನಿಗಳಾದಂಥ ಕಟಪಾಡಿ ದಿವಂಗತ ಮುದ್ದು ಸುವರ್ಣರ ಮಗಳಾದಂಥ ವನಿತಾ ಆರ್ ಪೂಜಾರಿ ಇವರು ಕೊಡಮಾಡಿದಂತಹ ಸುಮಾರು 1.5 ಲಕ್ಷ ರೂಪಾಯಿಯಲ್ಲಿ ವೆಚ್ಚದಲ್ಲಿ ಕೊಡಮಾಡಿದಂತಹ ನಂದಿ ವಿಗ್ರಹದ ಬೆಳ್ಳಿಯ ಮುಖವಾಡವನ್ನು ಈ ದಿವಸ ದೇವರಿಗೆ ಸಮರ್ಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೆಳ್ಳೊಟ್ಟು ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಉಪಸ್ಥಿತರಿದ್ದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಹಾಗೆಯೇ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಕೂಡ ಕ್ಷೇತ್ರದಲ್ಲಿ ನಡೆದಿದೆ. ಭಜನಾ ಸಪ್ತಾಹದ ಏಕಾ ಭಜನೆಯ ಆರಂಭವು ಈಗಾಗಲೇ ಆರಂಭವಾಗಿದೆ. ನಾಳೆ 9 ಗಂಟೆಗೆ ಈ ಒಂದು ಭಜನಾ ಕಾರ್ಯಕ್ರಮವು ಸಮಾರೋಪಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ಕ್ಷೇತ್ರಾಡಳಿತ ಮಂಡಳಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ.